ನಿಖರ ನ್ಯೂಸ್ಗೆ ಸ್ವಾಗತ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿಯ ಈ ಸುಸಂದರ್ಭದಲ್ಲಿ ಧಮಾಕೆದಾರ್ ಆಫರ್ಸ್ ಗಳಿಂದ ಆಕರ್ಷಣ್ ಇಂಡಸ್ಟ್ರೀಸ್ ಮುಕ್ಕಂಪಾಡಿಯವರು ನೀಡ್ತಾ ಇದ್ದಾರೆ. ಅದುವೇ 29ನೇ ವರ್ಷದ ಆಕರ್ಷಣ್ ವರ್ಷದ ಹರುಷ ಅಂತ. ಯಾವ್ದೆಲ್ಲ ಸರ್ವಿಸಸ್ ಇದೆ, ಏನೆಲ್ಲ ಆಫರ್ಸ್ ಗಳಿದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಆಕರ್ಷಣ ಸಂಸ್ಥೆಯ ಮ್ಯಾನೇಜರ್ ಆಗಿರುವಂತಹ ಬಶೀರ್ ನಮ್ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸ್ಕೊಂಡ್ ಬಂದ್ಬಿಡೋಣ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ಇದೀಗ 29ನೇ ವರ್ಷದ ಹಬ್ಬ ನಡೀತಾ ಇದೆ. ಏನೆಲ್ಲ ಆಫರ್ಸ್ ಲಭ್ಯವಿದೆ ಅಂತ ಹೇಳ್ಬೋದಾ? ನಾವು ಆಕರ್ಷಣ್ ಇಂಡಸ್ಟ್ರೀಸ್ ಈ ಒಂದು ಸಂಸ್ಥೆ 1996 ಅಕ್ಟೋಬರ್ 21ರಂದು ಜನ್ಮ ತಾಳಿದಂತ ಸಂಸ್ಥೆ. ಯಶಸ್ವಿಯಾಗಿ 28 ವರ್ಷಗಳನ್ನು ಪೂರೈಸಿ ಇದೀಗ 29ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ನಮ್ಮ ಒಂದು ನಾಡ ಹಬ್ಬ ದೀಪಾವಳಿ ಕೂಡ ಇವತ್ತು ಬರ್ತಾ ಇದೆ. ಸೊ 29ನೇ ನಮ್ಮ ಆನಿವರ್ಸರಿ ಹಾಗೂ ದೀಪಾವಳಿಯ ಪ್ರಯುಕ್ತ ಈ ಒಂದು ಸಂದರ್ಭದಲ್ಲಿ ನಾವು ಆಕರ್ಷಣ್ ವರ್ಷದ ಹರುಷ ಅಂತ ಈ ಒಂದು ಸ್ಪೆಷಲ್ ಆಫರ್ಗಳೊಂದಿಗೆ ಈ ಒಂದು ನಮ್ಮ 29ನೇ ಆನಿವರ್ಸರಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಏನೆಲ್ಲ ಸರ್ವಿಸಸ್ ಇದೆ ಸರ್? ಏನೆಲ್ಲ ಯಾವ್ದಕ್ಕೆ ಆಫರ್ಸ್ ಗಳೆಲ್ಲ ನಡೀತಾ ಇದೆ ಸರ್? ಈ ಆಕರ್ಷಣ್ ಇಂಡಸ್ಟ್ರೀಸ್ ಅಂತ ಹೇಳುವಾಗ ನಿಮ್ಗೆಲ್ರಿಗೂ ಗೊತ್ತಿರಬಹುದು, ಕಳೆದ 28 ವರ್ಷಗಳಿಂದ ನಾವು ನಮ್ಮ ಒಂದು ತಂತ್ರಜ್ಞಾನ, ಅದೇ ರೀತಿ ಗುಣಮಟ್ಟ ಮತ್ತು ಸೇವೆ ಇದನ್ನು ನಮ್ಮ ಧ್ಯೇಯವನ್ನಾಗಿಟ್ಟುಕೊಂಡು ನಾವು ಜನರಿಗೆ ಇವತ್ತು ಸೇವೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಕಾಂಕ್ರೀಟ್ ಕ್ಷೇತ್ರದಲ್ಲಿ ಆಧುನೀಕರಣೆಯತ್ತ ನಾವು ಯಶಸ್ವಿಯಾದಂತ ಹೆಜ್ಜೆಯನ್ನು ಕೂಡ ಇಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಹಲವು ಕಾಂಕ್ರೀಟ್ ಉತ್ಪನ್ನಗಳು ನಾವು ಮಾಡ್ತಿದ್ರು ಕೂಡ ಇವತ್ತು ಜನರ ಬೇಡಿಕೆಗೆ ಮುಖ್ಯವಾಗಿ ನಮ್ಮ ಊರಿನ ನಾಡಿನ ಕೃಷಿಕರಿಗೆ ಅವರಿಗೆ ಬೇಡಿಕೆ ಇರುವಂತ ಒಂದು 4-5 ಐಟಮ್ಗಳಲ್ಲಿ ನಾವು ವಿಶೇಷವಾದಂತ ಆಫರ್ಗಳನ್ನ ಇಡ್ತಾ ಇದ್ದೇವೆ. ಒಂದು ನಾವು ನಿಮ್ಮ ಖರೀದಿಯ ಮೇಲೆ ಕ್ಯಾಶ್ ಡಿಸ್ಕೌಂಟ್, ಅದು ಖಂಡಿತವಾಗಿಯೂ ಯಾರು ನೀವು ಬಂದು ಇಲ್ಲಿ ನಮ್ಮ ಪರ್ಚೇಸ್ ಮಾಡ್ತಾರ, ಖರೀದಿ ಮಾಡ್ತಾರ, ಅವರಿಗೆ ನಾವು ಕ್ಯಾಶ್ ಡಿಸ್ಕೌಂಟ್ ಖಚಿತವಾಗಿ ಕೊಡ್ತಾ ಇದ್ದೇವೆ. ಅದೇ ರೀತಿ ಇನ್ನೊಂದು ಗಿಫ್ಟ್, ಸ್ಮಾರ್ಟ್ ವಾಚ್ ಸಹಿತ ಹಲವು ಬಹುಮಾನಗಳನ್ನು ನಾವು ಉಡುಗೊರೆಗಳನ್ನು ಗಿಫ್ಟ್ ಆಗಿ ಕೊಡ್ತಾ ಇದ್ದೇವೆ. ಅದೇ ರೀತಿ ಒಂದು ಬಂಪರ್ ಡ್ರಾ ಅಂತ ಹೇಳಿ ನಾವೊಂದು ಹೀರೋ ಬೈಕ್ ಅನ್ನು ಕೂಡ ಇಟ್ಟುಕೊಟ್ಟಿದ್ದೇವೆ. ಬಂದ ಪ್ರತಿಯೊಂದು ನಮ್ಮ ಗ್ರಾಹಕರಿಗೂ ಕೂಡ ಒಂದು ಗಿಫ್ಟ್ ಕೂಪನ್ ಕೊಡ್ತಾ ಇದ್ದೇವೆ. ಅದರಲ್ಲಿ ಯಾರು ಅದೃಷ್ಟವಂತರು ಅವರಿಗೆ ನಾವೊಂದು ಹೀರೋ ಬೈಕ್ ಅನ್ನು ಕೂಡ ನಾವು ಇವತ್ತು ಬಂಪರ್ ಬಹುಮಾನವಾಗಿ ನಾವು ಕೊಡುವಂತ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಅದು ಕಳೆದ ಮೊನ್ನೆ 21 ತಾರೀಕಿನಿಂದ ಚಾಲ್ತಿಯಲ್ಲಿ ಕೂಡ ಇದೆ. ಅತ್ಯುತ್ತಮ ರೀತಿಯಲ್ಲಿ ಗ್ರಾಹಕರು ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ನಿಮಗೆಲ್ಲರಿಗೂ ತಿಳಿದಂತೆ ಮನೆ ಕಟ್ಟುವುದಂತ ಹೇಳಿದ್ರೆ ಎಷ್ಟು ಕಷ್ಟ ಅಲ್ವಾ? ಕೆಲಸಕ್ಕೆ ಜನರನ್ನು ಕರೆಯೋದ್ರಿಂದ ಹಿಡಿದು ಕಾಂಪೌಂಡ್ಗೆ ಫೌಂಡೇಶನ್ ಹಾಕೋದ್ರಿಂದ ಹಿಡಿದು ಕಾಂಪೌಂಡ್ ಕಟ್ಟುವಷ್ಟರಲ್ಲಿ ನಮ್ಮ ದಿನವೇ ಕಳೆದೋಗಿರ್ತದೆ ನೋಡಿ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೇನೆ, ತಕ್ಷಣವೇ ಕಾಲ್ ಮಾಡಿ ನಮ್ಮ ಆಕರ್ಷಣ್ ಅವರ ರೆಡಿ ವಾಲಿಗೆ. ಏನಪ್ಪಾ ಈ ಒಳ್ಳೆ ಸರ್ವಿಸ್ ಅಂತ ಕೇಳ್ತಿದ್ದೀರಾ? ಇವರು ಇನ್ಸ್ಟೆಂಟ್ ಆಗಿ ಕೆಲವೇ ಗಂಟೆಗಳಲ್ಲಿ ವಾಲ್ ಅನ್ನು ಕಟ್ಟಿಕೊಡ್ತಾರೆ. ಅದುವೇ ಕಡಿಮೆ ಬೆಲೆಗೆ, ಕಡಿಮೆ ಹೊತ್ತಿನಲ್ಲಿ ಹಾಗೂ ಉತ್ತಮವಾದಂತಹ ಕ್ವಾಲಿಟಿಯಲ್ಲಿ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಇದುವೇ ಆಕರ್ಷಣ್ ಅವರ ರೆಡಿ ವಾಲ್. ಇದೀಗ ನಾವಿರುವಂತದ್ದು ಡ್ರ್ಯಾಗನ್ ಫ್ರೂಟ್ ಪೋಲ್ ಹತ್ರ. ನೀವೀಗಾಗಲೇ ನೋಡ್ತಾ ಇರುವಂತದ್ದು ಇತ್ತೀಚಿನ ಕಾಲದಲ್ಲಿ ಡ್ರ್ಯಾಗನ್ ಫ್ರೂಟ್ ಗೆ ಇರುವಂತಹ ಪ್ರಾಫಿಟ್ ಆಗಿರ್ಬೋದು ಅಥವಾ ಅದರಲ್ಲಿರುವಂತಹ ಟ್ರೆಂಡ್ ನೀವೀಗಾಗಲೇ ಕೇಳಿರ್ಬೋದು. ಡ್ರ್ಯಾಗನ್ ಫ್ರೂಟ್ ಗೆ ಆಧಾರವಾಗಿರುವಂತಹ ಈ ಪೋಲ್ ಇದೀಗ ಇನ್ನೂ ಕಮ್ಮಿ ಬೆಲೆಗೆ, ಅದು ಕೂಡ ದೀಪಾವಳಿ ಆಫರ್ ಅಲ್ಲಿ ತುಂಬಾ ಕಡಿಮೆ ಬೆಲೆಗೆ ಇವರೀಗ ಮಾಡಿಕೊಡ್ತಾ ಇದ್ದಾರೆ. ಇವರು ಈ ಡ್ರ್ಯಾಗನ್ ಪೋಲ್ ಅನ್ನು ಇಲ್ಲಿ ತಯಾರಿಸಿ, ಅದು ಕೂಡ ವಿಶೇಷ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಮಾಡಿದಂತಹ ಈ ಕಂಬ ಅತಿ ಕಡಿಮೆ ದರದಲ್ಲಿ ಸಿಗುವಂತದ್ದು ಹೌದು, ಹಾಗೂ ಹೆಚ್ಚು ಬಾಳಿಕೆಯು ಬರುವಂತದ್ದು ಖಂಡಿತ. ಇದೀಗ ನೀವು ನೋಡ್ತಾ ಇರ್ಬೋದು ಪೆಪ್ಪರ್ ಪೂಲ್. ವಿಯೆಟ್ನಾಂ ದೇಶದ ಈ ಮಾಡೆಲ್ ಅನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಈ ಭಾಗದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಒಂದೇ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದುವೇ ಆಕರ್ಷಣ್ ಇಂಡಸ್ಟ್ರೀಸ್. ದೀಪಾವಳಿ ಪ್ರಯುಕ್ತ ಇದು ಕೂಡ ಇನ್ನೂ ಕಮ್ಮಿ ಬೆಲೆಗೆ ಸಿಗುವಂತಹ ಒಂದು ಇಂಡಸ್ಟ್ರಿ ಅಂತ ಹೇಳಿದ್ರೆ ಅದುವೇ ಆಕರ್ಷಣ್ ಇಂಡಸ್ಟ್ರೀಸ್ ಪುತ್ತೂರು.
ಇದೀಗ ನೀವು ನೋಡ್ತಾ ಇರುವಂತದ್ದು ಬೇಲಿ ಕಂಬ. ಇದು 5 ಫೀಟ್ ಇಂದ 14 ಫೀಟ್ ಎತ್ತರದಷ್ಟಿರುವಂತಹ ಬೇಲಿ ಕಂಬ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದು ಕೂಡ ತುಂಬಾ ಕಡಿಮೆ ಬೆಲೆಗೆ ಅಂತಾನೂ ಹೇಳ್ಬೋದು. ಅಷ್ಟೇ ಅಲ್ಲದೆ ತಡ ಮಾಡದೆ ಓಡೋಡಿ ಬಂದು ನೋಡ್ಬೇಕಾಗಿರುವಂತಹ ಒಂದು ಜಾಗ ಅಂತ ಹೇಳಿದ್ರೆ ಅದುವೇ ಆಕರ್ಷಣ್ ಇಂಡಸ್ಟ್ರೀಸ್ ಕಂಪಾಡಿ ಪುತ್ತೂರು. ಸೊ ಇನ್ಯಾಕೆ ತಡ? ಹಾಗಾದ್ರೆ ಬೇಗನೆ ಬಂದು ಇಲ್ಲಿ ನಿಮ್ಗೆ ಕಾಯ್ತಾ ಇರುವಂತಹ ಹೀರೋ ಬೈಕ್ ಆಗಿರ್ಬೋದು ಹಾಗೂ ತುಂಬಾ ಗಿಫ್ಟ್ಸ್ ಕೂಡ ನಿಮಗೋಸ್ಕರ ಕಾಯ್ತಾ ಇದೆ. ಬೇಗನೆ ಬಂದು ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಿಖರ ನ್ಯೂಸ್.